ಎಸ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿದೇಶದಿಂದ ಮೊದಲ ವಿಮಾನ ಆಗಮನ. ಲಾಕ್ಡೌನ್ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿದೇಶದಿಂದ ಮೊದಲನೇ ವಿಮಾನ ನಾಳೆ ಆಗಮಿಸಲಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧುಬ್ರೂಪೇಶ್ ಅವರು ಹೇಳಿರುವಂತದ್ದು. ಇಂದು ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಅವರು ವಿಮಾನದಲ್ಲಿ ಒಟ್ಟು 127 ಮಂದಿ ಪ್ಯಾಸೆಂಜರ್ಸ್ ಆಗಮಿಸಲಿದ್ದಾರೆ. ಎಲ್ಲಾ ಪ್ಯಾಸೆಂಜರ್ಸ್ಗೂ ಸ್ಕ್ರೀನಿಂಗ್ ಕಡ್ಡಾಯವಾಗಿ ಮಾಡಿಸಲಾಗುತ್ತೆ. ಇದರಲ್ಲಿ ಯಾರೆಲ್ಲಾದರೂ ಕೊರೋನಾ ಲಕ್ಷಣಗಳು ಕಂಡು ಬಂದಲ್ಲಿ ಅವರನ್ನ ತಕ್ಷಣ ಹಾಸ್ಪಿಟಲ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡ್ತೇವೆ. ಯಾವುದೇ ಲಕ್ಷಣವಿಲ್ಲದಿರುವ ಪ್ಯಾಸೆಂಜರ್ಸ್ಗೆ ಅವರದೇ ಆದ ಖರ್ಚಿನಲ್ಲಿ ನಗರದ ಕೆಲವು ಹೋಟೆಲ್ ರೂಮ್ಗಳಲ್ಲಿ 14 ದಿನಗಳ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಲಾಗುತ್ತೆ ಅಂತ ತಿಳಿಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊದಲನೇ ಫಾರಿನ್ ಇವ್ಯಾಕ್ಯುಯೇಷನ್ ಫ್ಲೈಟ್ 12ನೇ ತಾರೀಕು ಮೇ ಬರ್ತಾ ಇದೆ. ಅದರಲ್ಲಿ ಈಗ 177 ಪ್ಯಾಸೆಂಜರ್ಸ್ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬಂದಿದೆ. ಆದರೆ ಅವರು ಎಲ್ಲಿಯವರು ಅನ್ನೋ ಇನ್ನೂ ಡೀಟೇಲ್ ಬ್ರೇಕಪ್ ಫಾರ್ಮಲಿ MEA ಅವರು ನಮಗೆ ಕಮ್ಯುನಿಕೇಟ್ ಮಾಡಿಲ್ಲ. ನಮ್ಮ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಪ್ರಕಾರ ಈ ರೀತಿ ಯಾರು ಫ್ಲೈಟಿಂದ ಬರ್ತಾರೆ ಅವರಿಗೆ ನಾವು ಮುಂಚೆ ಮಾಡ್ತಿದ್ದ ಹಾಗೆ ಸ್ಕ್ರೀನಿಂಗ್ ಮಾಡ್ತೀವಿ ಏರ್ಪೋರ್ಟಲ್ಲಿ. ಮಾಡಿಬಿಟ್ಟು ಯಾರಿಗೆ ಅದರ ಸಿಮ್ಟಮ್ಸ್ ಇರುತ್ತೆ ಅವರು ಕ್ಯಾಟಗರಿ 1 ಇರ್ತಾರೆ, ಅವರನ್ನು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಒಂದು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡ್ತೀವಿ. ಮತ್ತು ಯಾರಿಗೆ ಸಿಮ್ಟಮ್ಸ್ ಇರೋದಿಲ್ಲ, ಎಸಿಮ್ಟಮ್ಯಾಟಿಕ್ ಇರ್ತಾರೆ, ಅವರಿಗೆ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಬೇಕು ಅನ್ನೋ ಕಂಡೀಷನ್ ಇದೆ. ಸೊ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂದರೆ ಈಗ ಬರ್ತಿರೋಂತಹ ಪ್ಯಾಸೆಂಜರ್ಸ್ ಯಾರಿದ್ದಾರೆ ಅವರಿಗೆಲ್ಲ ಪೇಯ್ಡ್ ಬೇಸಿಸಲ್ಲಿ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇದೆ. ಆದ್ದರಿಂದ ನಾವು ಈ ನಗರದ ಹಲವಾರು ಹೋಟೆಲ್ಗಳನ್ನು ಈ ಕಾರಣಕ್ಕಾಗಿ ನಾವು ಅವ್ರನ್ನ ರೂಮ್ಸ್ನ ತೊಗೊಂಡಿದ್ದೀವಿ. ಸೊ ಈ ಹೋಟೆಲ್ ರೂಮ್ಸ್ನ ಇವರು ಬರೋ ಪ್ಯಾಸೆಂಜರ್ಸು ಬುಕ್ ಮಾಡಿಕೊಂಡು ಅದರಲ್ಲಿ ಅವ್ರ 14 ಡೇ ಕ್ವಾರಂಟೈನ್ನ ಕಳೀತಾರೆ. ಮತ್ತು ಈ 14 ಡೇಸಲ್ಲಿ 2 ಸಾರಿ ಸ್ವಾಪ್ ತೆಗಿಬೇಕಾಗಿದೆ. ಫಸ್ಟ್ ಡೇ ಬಂದಾಗ ಒಂದು ಮತ್ತು 12ನೇ ದಿನ. ಸೊ ಮಧ್ಯದಲ್ಲೂ ಕೂಡ ನಾವು ಪ್ರತಿದಿನ ಅವ್ರದ್ದು ಹೆಲ್ತ್ನ ಚೆಕ್ ಮಾಡ್ತಾ ಇರ್ತೀವಿ. ಯಾರಿಗೆ ಏನಾದರೂ ಸಿಮ್ಟಮ್ಸ್ ಬಂದರೆ ಇಮಿಡಿಯೇಟ್ಲಿ ಅವರಿಗೆ ನಾವು ಆಸ್ಪತ್ರೆಗೆ. ಲಾಕ್ಡೌನ್ ಆದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿದೇಶದಿಂದ ಮೊದಲನೇ ವಿಮಾನ ನಾಳೆ ಆಗಮಿಸಲಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧುಬ್ರೂಪೇಶ್ ಅವರು ಹೇಳಿರುವಂತದ್ದು. ವಿಮಾನದಲ್ಲಿ ಒಟ್ಟು 127 ಮಂದಿ ಪ್ಯಾಸೆಂಜರ್ಸ್ ಆಗಮಿಸಲಿದ್ದಾರೆ. ಎಲ್ಲಾ ಪ್ಯಾಸೆಂಜರ್ಸ್ಗೂ ಸ್ಕ್ರೀನಿಂಗ್ ಕಡ್ಡಾಯವಾಗಿ ಮಾಡಿಸಲಾಗುತ್ತೆ. ಇದರಲ್ಲಿ ಯಾರೆಲ್ಲಾದರೂ ಕೊರೋನಾ ಲಕ್ಷಣಗಳು ಕಂಡು ಬಂದಲ್ಲಿ ಅವರನ್ನ ತಕ್ಷಣ ಹಾಸ್ಪಿಟಲ್ಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡ್ತೇವೆ. ಯಾವುದೇ ಲಕ್ಷಣವಿಲ್ಲದಿರುವ ಪ್ಯಾಸೆಂಜರ್ಸ್ಗೆ ಅವರದೇ ಆದ ಖರ್ಚಿನಲ್ಲಿ ನಗರದ ಕೆಲವು ಹೋಟೆಲ್ ರೂಮ್ಗಳಲ್ಲಿ 14 ದಿನಗಳ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಲಾಗುತ್ತೆ ಅಂತ ತಿಳಿಸಿರುವಂತದ್ದು. ಕ್ವಾರಂಟೈನ್ ಮಾಡಿದಂತಹ ಎಲ್ರಿಗೂ ಕೂಡ ಚಿಕಿತ್ಸೆಯನ್ನ ಅಂದ್ರೆ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಹಾಸ್ಪಿಟಲ್ನಲ್ಲಿ ಅನ್ನುವಂತಹ ಮಾಹಿತಿಯನ್ನ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧುಬ್ರೂಪೇಶ್ ಅವರು ಹೇಳಿರುವಂತದ್ದು.